ನೋಡ್ಬೋದು ಬೆಳಗ್ಗೆ ಯಾವ ರೀತಿ ಇದೆ ಅಂತ. ಸಂಜೆ ಫುಲ್ಲು ಮಳೆ ಜೋರು ಉಯ್ದಿದ್ದು ವಾತಾವರಣ ಈ ರೀತಿಯಾಗಿದೆ. ಫುಲ್ಲು ಸೆಕೆ, ಮಳೆ ಉಯ್ದಿರೋ ಕಾರಣ ಏನೋ ಅಷ್ಟು ಸೆಕೆ ಅಲ್ಲ, ಸಿಕ್ಕಾಪಟ್ಟೆ ಸೆಕೆ. ಗಿಡಗಳು ನೋಡಿ ಎಲ್ಲ ಹೇಗಾಗಿದೆ ಅಂತ, ತುಂಬ ಚೆನ್ನಾಗಿದ್ದಾವೆ. ಸೊ ಮಳೆ ಉಯ್ತಾ ಇದೆಯಲ್ಲ, ಹಾಗಾಗಿ ವಾತಾವರಣ ಕೂಡ ಸ್ವಲ್ಪ ತಂಪಾಗಿರೋ ಕಾರಣ ಗಿಡ ತುಂಬ ಚೆನ್ನಾಗಿ ಬರ್ತಾಯಿದೆ, ಕರಿಬೇವು ಗಿಡ ಎಲ್ಲವೂ. ಮುಂದೆ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಾಹಿತ್ಯ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಹುಬ್ಳಿಗೆ ಬಂದಿದ್ದೀನಿ. ತುಂಬ ದಿನ ಆಯಿತು, ಲಾಂಗ್ ಟೈಮ್ ಬ್ಲಾಗ್ನ ಹಾಕ್ತಾಯಿದ್ದೀನಿ. ವಿಡಿಯೋ ಕಂಟಿನ್ಯೂ ಹಾಕ್ತೀನಿ ಅಂತೇಳಿ ಹಾಕೋಕ್ಕೆ ಆಗಲಿಲ್ಲ. ಸೊ ಗೊತ್ತಿತ್ತಲ್ಲ, ಸೊ ಹುಷಾರಿಲ್ಲದೆ ಇರೋ ಕಾರಣ. ಈಗಲೂ ನೋಡ್ಬೋದು ನನ್ನ ಮುಖ ಫುಲ್ ಇದಾಗಿದೆ. ಸೊ ಬಂದೆ ನಿನ್ನೆ, ಹಾಗಾಗಿ ಮುಖ ಎಲ್ಲ ಫುಲ್ ಸ್ವಲ್ಪ ನೈಟಲ್ಲಿ ಬಂದಿದ್ದಲ್ವ, ನಿದ್ದೆ ಇರಲಿಲ್ಲ. ಸೊ ಅದಕ್ಕೆ ಕಣ್ಣೆಲ್ಲ ಫುಲ್ ಓದ್ಕೊಳ್ಳೋಂಗಾಗಿದೆ. ಇನ್ನೇನು ಇವಾಗ ತಿಂಡಿ ಎಲ್ಲ ಮುಗಿಸಿ, ಅಡುಗೆ ಮುಗಿಸಿ ನಂತರ ಮಧ್ಯಾಹ್ನ ಫ್ರೆಶ್ ಆಗಬೇಕು. ಸೊ ಅಲ್ಲಿವರೆಗೂ ಸಮಾಧಾನ ಆಗೋದಿಲ್ಲ. ನನಗೆ ತುಂಬ ದಿನ ಆಯ್ತಲ್ಲ ಬ್ಲಾಗ್ ಹಾಕಿ. ಸೊ ಏನೋ ಒಂಥರ ಎಲ್ಲನೂ ಮಿಸ್ ಮಾಡ್ಕೋತಾ ಇದ್ದೀನಿ. ಬ್ಲಾಗ್ನೂ ಹಾಕ್ತಾಯಿಲ್ಲ, ಏನೂ ಇಲ್ಲ ಅಂತೇಳಿ ಬೇಜಾರಾಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ನೀರು ದೋಸೆ ಮಾಡಿದ್ದೆ. ತಿಂಡಿನ ಇನ್ನೂ ಮಾಡಿಲ್ಲ. ಈಗ ನೋಡಿ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಇನ್ನೂ ತಿಂದಿಲ್ಲ. ದೋಸೆ ಕೂಡ ಮಾಡ್ತಾಯಿದ್ದೀನಿ. ಸೊ ಮಕ್ಕಳಿಗೆ ಹಾಕ್ಕೊಟ್ಟಿದ್ದೆ. ನನ್ನ ಮಗನಿಗೆ ಸ್ವಲ್ಪ ಕಣ್ಣು ಗಾಯ ಆಗಿತ್ತು, ಹಾಗಾಗಿ ಅವನಿಗೆ ಹಾಕ್ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ಇದ್ದಾಳೆ. ಹಾಯ್ ಚಿನ್ನ, ಹೇಗಿದ್ದೀರಾ ಕೇಳ? ಅಷ್ಟೇ, ಅವಳು ಜಾಸ್ತಿ ಮಾತಿಲ್ಲ, ನೋಡಿದ್ದೀರಲ್ಲ. ಸೊ ತುಂಬ ಮಾತು ಕಡಿಮೆ ನನ್ನ ಮಗಳು. ಮೊದಲು ಸಿಕ್ಕಾಪಟ್ಟೆ ಮಾತಾಡ್ತಿದ್ಲು, ಇವಾಗ ಸ್ವಲ್ಪ ದೊಡ್ಡೋಳಾದಲ್ಲ. ಸೊ ಅದಕ್ಕೆ ಅಂದರೆ ಮಾತಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದಾಳೆ, ಹಾಗಾಗಿ. ಸೊ ಬನ್ನಿ, ಇವತ್ತಿನ ಬ್ಲಾಗು ಏನೆಲ್ಲ ಇರುತ್ತೆ, ಏನೆಲ್ಲ ಕೆಲಸ ಇದೆ ಅಂತೇಳಿ ಬ್ಲಾಗ್ನ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಯಾರಿಗಾರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ. ನಿಮ್ಮ ಸೈಡ್ ಹೇಗಿದೆ ಅಂತ ತಿಳಿಸಿ. ಸಣ್ಣದಾಗಿ ಮಳೆ ಬರುತ್ತೆ, ಮತ್ತು ಮಳೆನೇ ಬರೋದಿಲ್ಲ. ಸೊ ಅಷ್ಟೊಂದು ಸೆಕೆ ಇದೆ. ಸೊ ನಿಮ್ಮ ಕಡೆ ಹೇಗಿದೆ ವಾತಾವರಣ ಏನು ಅಂತ ತಿಳಿಸಿ. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನೋಡ್ಬೋದು, ಇವತ್ತು ದೋಸೆ ಮಾಡಿದ್ದೆ. ತಿಂಡಿಗೆ ಎಲ್ಲ ಹಾಗಾಗಿ ಇಟ್ಟಿದ್ದೀನಿ. ಸೊ ನೀರು ದೋಸೆಗೆ ರುಬ್ಬಿ ಹಿಟ್ಟು ಸ್ವಲ್ಪ ಉಳಿತು. ಸೊ ಅದರಲ್ಲೇ ಇಟ್ಕೊಂಡಿದ್ದೀನಿ. ಈಗ ಖಾಲಿ ಮಾಡಿ ಎಲ್ಲ ತೊಳೆಯೋಕ್ಕೆ ಹಾಕೋಬೇಕು. ಹಾಗೆ ಸ್ವಲ್ಪ ಸಾಂಬಾರಿತ್ತು, ಬೇಳೆ ಸಾಂಬಾರು, ಅದನ್ನು ಹಾಗೆ ಬಿಸಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಹಾಲು ಕಾಯಿಸಿ ಉಳಿದಿರೋಂಥ ಹಾಲು, ಇದನ್ನು ಖಾಲಿ ಮಾಡಿ ತೊಳಿಬೇಕು. ನೋಡ್ಬೋದು ನೀರು ದೋಸೆ. ನಾನು ನೀರು ದೋಸೆಗೆ ಇದೆಲ್ಲ ಕಾಯೆಲ್ಲ ಹಾಕಿ ಮಾಡ್ತಾರೆ ಕೆಲವರು. ನಾನು ಅದನ್ನೆಲ್ಲ ಏನೂ ಹಾಕೋದಿಲ್ಲ, ಜಸ್ಟ್ ಹಾಗೆ ಮಾಡ್ತೀನಿ. ಅಕ್ಕಿನ ರುಬ್ಬಿ ಮಾಡಿ ಹಾಕ್ತೀನಿ. ತಿನ್ನಬೇಕು ತಿಂಡಿನ ಹಾಗೆ ಹಾಕಿಟ್ಟೆ. ಸೊ ನನ್ನ ಮಗಳು ತಿನ್ನಿಸ್ತಾ ಇದ್ದೆ ನನ್ನ ಮಗಳಿಗೆ, ಅದಕ್ಕೆ ನಾನಿನ್ನೂ ತಿಂದಿಲ್ಲ. ಸೊ ಅವಳಿಗೆ ತಿನ್ನಿಸಾದ್ಮೇಲೆ ತಿಂಡಿನ ಮಾಡಬೇಕು. ನೋಡ್ಬೋದು, ಫುಲ್ ಗ್ಯಾಸ್ ಎಲ್ಲ ಗಲೀಜಾಗ್ಬಿಡುತ್ತೆ. ಈ ನೀರು ದೋಸೆ ಮಾಡಿದರೆ ಫುಲ್ ಗ್ಯಾಸ್ ಎಲ್ಲ ಗಲೀಜಾಗ್ಬಿಡುತ್ತೆ. ಆದರೂ ಪರವಾಗಿಲ್ಲ, ಕ್ಲೀನ್ ಮಾಡ್ಕೋಬೇಕಲ್ವ. ತಿಂಡಿ ಏನಾದ್ರು ಬೇಕಲ್ಲ. ನೀರು ದೋಸೆ ನನ್ನ ಮಗಳಿಗೆ, ಹಾಗೆ ನನ್ನ ಗಂಡನಿಗೆ, ಹಾಗೆ ನನ್ನ ಮಗನಿಗಂತೂ ತುಂಬಾ ಇಷ್ಟ. ಸೊ ಅವರಿಗೋಸ್ಕರ ನೀರು ದೋಸೆ ಜಾಸ್ತಿ ಮಾಡ್ತೀನಿ ನಾನು. ನನಗೂ ಕೂಡ ತುಂಬ ಇಷ್ಟ ನೀರು ದೋಸೆ. ಸೊ ಮೊದಲೆಲ್ಲ ನಾನು ಬೆಂಗಳೂರಲ್ಲಿ ಇರ್ತಾ ನೀರು ದೋಸೆ ಇದು ಮಾಡಿರಲಿಲ್ಲ. ಬಟ್ ನಾನು ಮದುವೆ ಆದಮೇಲೆ ಗೊತ್ತಾಯ್ತು ನೀರು ದೋಸೆ ಮಾಡ್ತಾರೆ, ಈ ಥರ ಬರೀ ಅಕ್ಕಿ ರುಬ್ಬಿ ಫುಲ್ ನೀರು ಹಾಕಿ ಮಾಡ್ತಾರೆ ಅಂತ. ಸೊ ನೋಡ್ಬೋದು, ಈಗ ದೋಸೆನ ಮಾಡ್ತಾಯಿದ್ದೀನಿ. ಇದಿಷ್ಟೆಲ್ಲ ಕ್ಲಿಯರ್ ಆದಮೇಲೆ ಸಾಂಬಾರು ಮಾಡಬೇಕು. ಸೊ ಏನು ಸಾಂಬಾರು ಮಾಡ್ತೀನಿ ಅಂತೇಳಿ ಅದನ್ನು ಕೂಡ ತೋರಿಸ್ತೀನಿ. ನೋಡ್ಬೋದು, ನೆಲ್ಲಿಕಾಯಿ ಅಮ್ಮನ ಮನೆಯಿಂದ ತಂದಿದ್ದೆ, ಉಪ್ಪಿನಕಾಯಿ ಹಾಕಬೇಕು ಅಂತ ಹೇಳಿ. ಆದರೆ ಸ್ವಲ್ಪ ಅದು ಇದಾಗಿತ್ತು, ಕಮ್ಮಿ ಆಗಿದೆ. ಹಾಗಾಗಿ ಮೇಲೆಲ್ಲ ಸ್ವಲ್ಪ ಇದು ಬಂದಿದೆ. ಈಗ ಇದನ್ನು ತೆಗೆದು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತೀನಿ. ನೋಡ್ಬೋದು, ಮೇಲಿರೋದೆಲ್ಲ ತೆಗ್ದು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪಿಗೆ ಹಾಕಿಟ್ಟಿದ್ರು ಅಮ್ಮ ನಾನು ಹೋಗೋಷ್ಟರಲ್ಲಿ. ಬಟ್ ಉಪ್ಪಿನಕಾಯಿ ಮಾಡೋಕ್ಕಾಗಲೇ ಇಲ್ಲ ನನಗೆ. ಸೊ ತಿರುಗಾಡೋದೇ ಆಗೋಯ್ತು ಹಾಸ್ಪಿಟ್ಲು ಅಂಥೇಳಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಉಪ್ಪಿಗೆ ಎಷ್ಟು ನೀರು ಇದಾಗಿತ್ತೋ ಅಷ್ಟು ಮಾತ್ರ ಇದು ಕ್ಲಿಯರ್ ಆಗಿದೆ, ನೋಡ್ಬೋದು. ಈಗ ಇದನ್ನು ನಾನು ಉಪ್ಪಿನಕಾಯಿ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಅದು ಸಾಸಿವೆ ಜೀರಿಗೆ ಎಲ್ಲ ಹುರ್ಕೋಬೇಕಲ್ಲ, ಹಾಗಾಗಿ ಮೊದಲಿಗೆ ನಾನು ಮೆಂತ್ಯನ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡ್ರೆ ಸಾಕು. ಇಲ್ಲಾಂದರೆ ಯಾಕೆಂದರೆ ಕೈಯ ಆಗಿಬಿಡುತ್ತೆ. ಸೊ ಅದಕ್ಕೆ ನನ್ನ ಮಗಳು ನೋಡಿ ಇಲ್ಲೇ ಇದ್ದಾಳೆ, ಅದಕ್ಕೆ ಕಟ ಕೊಡ್ತಾ ಇದ್ದಾಳೆ. ಸೊ ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸೊ ಒಂದು 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರೆ ಸಾಕು. ಸೊ ನಾನೊಂದು 3 ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದು ನೋಡ್ಬೋದು, ಇಷ್ಟು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಸಾಸಿವೆ,
ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕೋದ್ರಿಂದ ರಸ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಅಷ್ಟೇ. ನೋಡ್ಬೋದು. ಸ್ವಲ್ಪ ಉಪ್ಪಿನಕಾಯಿಗೆಲ್ಲ ಅಷ್ಟೇ ಸ್ವಲ್ಪ ಸಾಸಿವೆ ಸ್ವಲ್ಪ ಮುಂದೆ ಹಾಕಿ, ಏಕೆಂದರೆ ರಸ ಸಿಗುತ್ತೆ, ಇಲ್ಲಾಂದರೆ ಅಷ್ಟು ರಸ ಬಿಡೋದಿಲ್ಲ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದ್ಸಲಿ. ಸೊ ನಾರ್ಮಲಾಗೆಲ್ಲ ಹೀಗೆ ಉಪ್ಪಿನಕಾಯಿ ಹಾಕ್ತಾರೆ. ನಾನಿದು ಮತ್ತೆ ಹಾಕೋದನ್ನ ನೋಡಿ ಕಲ್ತಿದ್ದು ಉಪ್ಪಿನಕಾಯಿ. ಸೊ ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಸ್ವಲ್ಪ ಕೆಂಪಾಗೋಷ್ಟು ಹುರ್ಕೊಂಡ್ರೆ ಸಾಕು. ನೋಡ್ಬೋದು, ಸ್ವಲ್ಪ ಸಾಸಿವೆ ಚಿಟಪಟ ಅನ್ನೋಷ್ಟು ಹುರ್ಕೊಂಡ್ರೆ ಸಾಕು. ಏಕೆಂದರೆ ನನ್ನ ಮಗಳು ಎಲ್ಲ ಬೆಳೆಸಿ ಸೌಂಡ್ ಮಾಡ್ತಾ ಇದ್ದಾಳೆ. ನೋಡ್ಬೋದು, ಇಷ್ಟು ಸ್ವಲ್ಪ ಚಟ್ಪಟ ಅಂತ ಇರೋದು ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಈ ರೀತಿ ಹುರ್ಕೊಂಡಿದ್ದೀನಿ. ಇದನ್ನು ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಯಾಕೆಂದರೆ ಬಿಸಿಲೇ ಹಾಕ್ಬಿಟ್ರೆ ಅದು ಫ್ಲೇವರ್ ಚೆನ್ನಾಗಿರೋಲ್ಲ. ಹಾಗಾಗಿ ನಾನು ಸ್ವಲ್ಪ ತಣ್ಣಗಾಗಿ ಬಿಡ್ತೀನಿ, ಇದನ್ನು ನಂತರ ಹಾಕ್ತೀನಿ. ನೋಡ್ಬೋದು, ಚಟ್ಪಟ್ ಅಂತ ಸಾಸಿವೆ ಸಿಡಿತಾ ಇದೆ. ಸೊ ಇಷ್ಟ ಆದರೆ ಸಾಕು. ನೋಡ್ಬೋದು, ಈ ರೀತಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ. ನೋಡ್ಬೋದು, ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಏನು ಜೀರಿಗೆ ಹಾಗೆ ಮೆಂತ್ಯ ಸಾಸಿವೆನ ಇದು ಮಾಡ್ಕೊಂಡಿದ್ದೆ, ಅದನ್ನಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನೊಂದು ಪ್ಲಾಸ್ಟಿಕ್ ಡಬ್ಬನ ತೊಗೊಂಡಿದ್ದೀನಿ, ಯಾಕೆಂದರೆ ನೆಲ್ಲಿಕಾಯಿನ ಅದಕ್ಕೆ ಹಾಕ್ಕೊಳ್ಳೋಕ್ಕೆ. ನಾನು ಉಪ್ಪಿನಕಾಯಿ ಇದರಲ್ಲೇ ಹಾಕಿರೋ ಕಾರಣ ಅದಕ್ಕೆ ನಾನು ಹಾಕಿಟ್ಕೋತಾ ಇದ್ದೀನಿ. ಫುಲ್ ಇದನ್ನೆಲ್ಲ ತೆಗೆದು ಹಾಕಿಟ್ಕೊಂಡು ನಾನು ಅದು ನೀರು ಕೂಡ ಅದಕ್ಕೆ ಹಾಕಿಟ್ಕೋತಾ ಇದ್ದೀನಿ. ಯಾಕೆಂದರೆ ನೀರಿಗೆ ಉಪ್ಪು ಹಾಕಿರೋ ಕಾರಣ ನೀರು ವೇಸ್ಟ್ ಆಗಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ, ಯಾಕೆಂದರೆ ಉಪ್ಪು ತುಂಬ ಚೆನ್ನಾಗಿ ಹಿಡಿದಿರುತ್ತಲ್ಲ. ಸೊ ಆ ನೀರು ಬೇಕಾಗುತ್ತೆ, ರಸ ಬೇಕಂದರೆ. ಅದನ್ನೆಲ್ಲ ಹಾಕಿಟ್ಕೊಂಡು ನಾನು ಹಾಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ದಿನ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ, ಯಾಕೆಂದರೆ ಹಾಳಾಗೋದಿಲ್ಲ ಎಣ್ಣೆ ಅಂಶ ಇದ್ದರೆ. ಕಡಿಮೆ ಹಾಕ್ಕೊಂಡ್ರೆ ಏನಂದರೆ ಬೇಗ ಬೂಸ್ಲು ಈ ರೀತಿ ಬರೋ ಥರ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ನಾನು ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಗೆ ನಾನು ಒಂದು 2 ಸ್ಪೂನಷ್ಟು ಇಂಗನ್ನು ಹಾಗೆ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಅದಕ್ಕೆ ನಾನು ಮೆಣಸಿನ್ಕಾಯಿ ಪೌಡರ್ ಹಾಕೋತಾ ಇದ್ದೀನಿ. ನಾನು ಎಣ್ಣೆಗೆ ಬಿಸಿ ಮಾಡಿರೋದು ಇಲ್ವಾ, ಸೊ ಅದಕ್ಕೋಸ್ಕರ ಅದಕ್ಕೇ ನಾನು ಮೆಣಸಿನ್ಕಾಯಿ ಪೌಡರು ಹಾಗೆ ನಾನೇನು ಜೀರಿಗೆ ಹಾಗೆ ಸಾಸಿವೆ ಎಲ್ಲ ರುಬ್ಕೊಂಡು ಅಂದರೆ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಈಗ ಏನು ತೊಗೊಂಡಿದ್ದೆ ನೆಲ್ಲಿಕಾಯಿ ಅದಕ್ಕೆ ಹಾಕ್ಕೊಂಡು ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋ ಕ್ವಾಲಿಟಿ ಕರೆಕ್ಟಾಗಿದೆ. ನಾನು ಯಾಕೆಂದರೆ ಉಪ್ಪು ಹಾಕಿಲ್ಲ, ಉಪ್ಪಲ್ಲೇ ನೆನೆಸಿಟ್ಟಿರುವಂಥ ನೆಲ್ಲಿಕಾಯಿ ಇದು. ಸೊ ನೀವು ಉಪ್ಪು ಸೇರಿಸಿ ಹಾಕೊಳ್ಳೋದ್ರಿಂದ ಕರೆಕ್ಟಾಗಿರುತ್ತೆ. ಇದನ್ನೆಷ್ಟು ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ನೋಡ್ಬೋದು, ಕರೆಕ್ಟಾಗಿ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ಸ್ವಲ್ಪ ಅದ್ರ ನೀರನ್ನ ತೆಗೆದು ಹಾಗೆ ಆ ಬಾಣಲಿಗೆ ಹಾಕ್ಕೊಂಡೆ, ಯಾಕೆಂದರೆ ಅದರಲ್ಲಿರುವಂಥ ರಸ ಫುಲ್ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಹಾಕ್ಕೊಂಡೆ, ತೆಗೆದು ಹಾಕ್ಕೊಳ್ಳೋಣ ಅಂತ. ಇದಕ್ಕೆ ಸ್ವಲ್ಪ ಖಾರದ ಪೌಡ್ರ್ ಕಮ್ಮಿ ಆಗಿರೋ ಕಾರಣ ನಾನು ಸ್ವಲ್ಪ ಖಾರದ ಪೌಡ್ರನ್ನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಖಾರ ಮುಂದೆ ಇರಬೇಕು, ಉಪ್ಪು ಖಾರ ಮುಂದೆ ಇದ್ದರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತಲ್ವ. ಹಾಗಾಗಿ ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗಾಗಿ ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಹಾಕಿ ಇಡ್ತಾ ಇದ್ದೀನಿ. ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನೆಲ್ಲಿಕಾಯಿ ಕೂಡ ನೋಡ್ತಾ ಇದ್ದರೆ ಹಾಗೆ ತಿನ್ಬೇಕು ಅನಿಸುತ್ತೆ. ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ. ಇದು ಖಾರ ಹಿಡಿದ್ಮೇಲಂತೂ ಸೂಪರಾಗಿರುತ್ತೆ ಟೇಸ್ಟು ಉಪ್ಪಿನಕಾಯಿದು. ಹಾಗೆ ನನಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ ತುಂಬಾ ಇಷ್ಟ, ಚೆನ್ನಾಗಿರುತ್ತೆ. ಇದನ್ನು ಹಾಕಿ ನಾನು ಹೀಗೆ ಒಂದು ಮುಚ್ಚಳನ ಮುಚ್ಚಿ ತೆಗೆದಿಟ್ಕೋತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆ ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ನೋಡ್ಬೋದು, ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಸೊ ಮೊದಲಿಗೆ ಸ್ವಲ್ಪ ನುಗ್ಗೆಕಾಯಿನ ನೀರಲ್ಲಿ ಬೇಯಿಸ್ಕೊಂಡಿದ್ದೆ. ಬೇಯಿಸ್ಕೊಂಡು ಸ್ವಲ್ಪ ಬೆಳೆದೋಗಿದೆ ಇದು ನುಗ್ಗೆಕಾಯಿ, ಹಾಗಾಗಿ ಇಲ್ಲೇ ಪ್ಯಾಂಟೇಷನಲ್ಲಿ ಬಿಟ್ಟಿತ್ತು. ಸೊ ಅದೇ ನುಗ್ಗೆಕಾಯಿನ ಬೇಯಿಸ್ಕೊಂಡು ಸ್ವಲ್ಪ ಬೇಳೆ ಬೇಯಿಸಿದ್ನಲ್ಲ ಅದ್ರ ಜೊತೆಗೆ ಸ್ವಲ್ಪ ನುಗ್ಗೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿ. ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮಾಡೋದ್ರಿಂದ. ಮಧ್ಯಾಹ್ನದ ಅಡುಗೆ ರೆಡಿ ಆಗಬೇಕಲ್ಲ, ಸೊ ಅದಕ್ಕೆ ಖಾರ ರುಬ್ಬಿಟ್ಕೊಂಡಿದ್ದೆ, ಈಗ ಹಾಕ್ತಾಯಿದ್ದೀನಿ. ಸೊ ಕಲರ್ ಇಲ್ಲ ಸಾಂಬಾರು, ಯಾಕೆಂದರೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಬಳಸೋದಿಲ್ಲ, ಗುಂಟೂರು ಮೆಣಸಿನ್ಕಾಯಿ ಅಲ್ವಾ. ಸೊ ಕಲರ್ ಸ್ವಲ್ಪ ಕಮ್ಮಿ, ಅದು ಖಾರ ಜಾಸ್ತಿ ಇರುತ್ತೆ, ಕಲರ್ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ, ಜಾರನ್ನ ತೊಳೆದು. ಸ್ವಲ್ಪ ಬೇಳೆ ಹಾಕಿರೋದ್ರಿಂದ, ಕಾಯಿ ಬೇಳೆ ಹಾಕಿರೋದ್ರಿಂದ ದಪ್ಪ ಆಗುತ್ತೆ ಸಾಂಬಾರು ಕುದಿಬೇಕಾದ್ರೆ. ಹಾಗಾಗಿ ನೋಡ್ಬೋದು, ಹದ ಕರೆಕ್ಟಾಗಿದೆ ನೋಡಿ. ಇಷ್ಟಿದ್ರೆ ಚೆನ್ನಾಗಾಗುತ್ತೆ ಸಾಂಬಾರು. ಯಾವಾಗ ಹೀಗೆ ರೆಸಿಪಿ ತೋರಿಸ್ತಿಲ್ಲ, ಜಸ್ಟ್ ಹಾಗೆ ಮಾಡ್ತಿದ್ನಲ್ಲ ಮಧ್ಯಾಹ್ನದ್ದು, ಸೊ ಹಾಗಾಗಿ ತೋರಿಸ್ತಾ ಇದೆ ಸ್ವಲ್ಪ.
ನೋಡ್ಬೋದು. ಸೊ ಒಗ್ಗರಣೆ ಡೈರೆಕ್ಟ್ ಮಾಡೇ ಇಟ್ಬಿಟ್ಟಿದ್ದೀನಿ, ಮತ್ತೊಂದು ಸರಿ ಮರ್ತೋಗುತ್ತೆ. ಆಮೇಲೆ ಒಗ್ಗರಣೆ ಮಾಡೋದಾದ್ರೆ ಮತ್ತೊಂದು ಪಾತ್ರೆ ಮಾಡ್ಕೋಬೇಕು, ಅದಕ್ಕೆ ಒಗ್ಗರಣೆ ಮಾಡೇ ಬೇಳೆನೆಲ್ಲ ಹಾಕಿ ನುಗ್ಗೆಕ್ಕೆಲ್ಲ ಹಾಕಿದೆ. ಈಗ ಚೆನ್ನಾಗಿ ಕುದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ. ಈಗ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಕೋತೀನಿ. ನೋಡ್ಬೋದು ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿ ತೊಳೆದು ಇಡ್ತೀನಿ. ಅಕ್ಕಿನ ಒಂದು 2-3 ಸರಿ ತೊಳ್ಕೊಂಡು ಇಟ್ಬಿಡ್ತೀನಿ. ಅನ್ನಕ್ಕೆ ಯಾವಾಗೂ ನೀರಿಟ್ಟಾಗ ನಾನು ಅಳತೆ ನೀರು ಅಂತ ಈ ರೀತಿ ಕೈ ಇಟ್ಟು ನೋಡ್ಕೋತೀನಿ. ಸೊ ಅಳತೆ ಲೋಟಾಗಿಟ್ಟಲ್ಲಿ ನೀರು ಹಾಕಲ್ಲ, ನನಗೆ ಗೊತ್ತಾಗೋದಿಲ್ಲ ಅಲ್ಲ. ಸೊ ಕೈ ಹಿಂಗಿಟ್ಟು ಅದರಲ್ಲಿ ಅಳತೆ ನೋಡ್ಕೋತೀನಿ. ಸೊ 2 ಲೋಟ ಹಾಕಿದರೆ ಇದ್ರ ತನಕ ಇಟ್ಕೊಂಡ್ರೆ ಅನ್ನ ಕರೆಕ್ಟಾಗುತ್ತೆ. ಸೊ ಮೆತ್ತಗೆ ಜಾಸ್ತಿ ಗಟ್ಟಿ ಏನು ಆಗೋದಿಲ್ಲ. ನೋಡ್ಬೋದು ಅನ್ನ ಎಲ್ಲ ಇಟ್ಟಾದಮೇಲೆ ಸೊ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಇನ್ನೂ ಫುಲ್ ಗಲೀಜಾಗ್ಬಿಟ್ಟಿದೆ. ಬೇಳೆ ಸ್ವಲ್ಪ ಚಿಕ್ಕ ಇದರಲ್ಲಿ ಇಟ್ಟಿದ್ದೆ. ಇದು ಮೊಸರು, ನಮ್ಮ ಮನೆಯವರಿಗೆ ಮಧ್ಯಾಹ್ನದ ಊಟಕ್ಕೆ ಮೊಸರು ಇಲ್ಲದೋದ್ರೆ ಊಟ ಮಾಡೋದಿಲ್ಲ. ಸೊ ಅವರಿಗೆ ಮೊಸರು ಬೇಕು, ಹಾಗಾಗಿ ಈ ರೀತಿ ಎಲ್ಲ ಒರೆಸ್ಕೊಬಿಡ್ತೀನಿ ಅಡುಗೆ ಆಗಿದ ತಕ್ಷಣ. ಯಾಕೆಂದರೆ ಕ್ಲೀನಾಗಿರುತ್ತಲ್ವ, ಪದೇ ಪದೇ ಕ್ಲೀನ್ ಮಾಡೋದು ತಪ್ಪುತ್ತೆ ಅಂಥೇಳಿ ಈ ರೀತಿ ಕ್ಲೀನಾಗಿ ಒರೆಸಿ ಗ್ಯಾಸ್ನೂ ಕೂಡ ಅಡುಗೆ ಆಗಿದ ತಕ್ಷಣ ಇಳಿಸಿಟ್ಟು ಗ್ಯಾಸ್ ಸ್ಟವ್ನು ಒರೆಸ್ಕೊಬಿಡ್ತೀನಿ. ಸೊ ನೋಡ್ಬೋದು ಫುಲ್ ಗಲೀಜಾಗ್ಬಿಟ್ಟಿದೆ ಗ್ಯಾಸ್ ಎಲ್ಲ. ಸಾಂಬಾರು ಕುದೀತಾ ಇದೆ ನೋಡ್ಬೋದು. ಇನ್ನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಪಾತ್ರೆ ಎಲ್ಲ ಹಾಗೇ ಇದೆ. ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಅಷ್ಟೊತ್ತಿಗೆ ಸಾಂಬಾರು ಕೂಡ ರೆಡಿ ಆಗುತ್ತೆ, ಅನ್ನ ಕೂಡ ಆಗುತ್ತೆ. ಎರಡೂ ಆಗಿದ ತಕ್ಷಣ ಕ್ಲೀನ್ ಮಾಡಿ ನಂತರ ಮಧ್ಯಾಹ್ನ ಊಟ ಟೈಮಿಗೆ ಸಿಗ್ತೀನಿ. ನೋಡ್ಬೋದು 1 ಗಂಟೆ ಆಗಿದೆ, ಊಟಕ್ಕೆ ಬಂದಿದ್ದಾರೆ. ಸೊ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಹಾಗೆ ನನ್ನ ಮಗಳಿಗೂ ಕೂಡ ನನ್ನ ಮಗನಿಗೂ ಇಬ್ಬರಿಗೂ ಊಟಕ್ಕೆ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್ ಆಲ್.